ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಸೊ ಇವತ್ತು ಫ್ರೈಡೇ, ಸೊ ಸೀ ಫುಡ್ ಸ್ಪೆಷಲ್ ಇವತ್ತು. ಸೊ ಅದರಲ್ಲೂ ಕೂಡ ಗಾದ್ರೆ ಅವರ ಪ್ರಾಡಕ್ಟ್ಸನ್ನು ಇಟ್ಕೊಂಡು ಬೇರೆ ಬೇರೆ ಡಿಶಸನ್ನು ಮಾಡ್ಕೊಳ್ಳುವಂಥದ್ದು. ಸೊ ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಚೈನೀಸ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಅದರಲ್ಲೂ ಕೂಡ ಮೋಮೋಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಇವತ್ತು ನನಗೆ ಇಷ್ಟ ಆಗಿರುವಂಥ ಮೋಮೋಸ್, ಅದರಲ್ಲಿ ಯೂಶ್ವಲಿ ನಾವು ಚಿಕನಲ್ಲಿ ಮಾಡ್ತಾರೆ, ವೆಜ್ ಮೋಮೋಸ್ ಮಾಡ್ತಾರೆ. ಬಟ್ ಇವತ್ತು ಡಿಫ್ರೆಂಟಾಗಿ ನಾನು ನಿಮಗೆ ಫಿಶ್ಶಿಂದ ಮೋಮೋಸನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ಟಫಿಂಗ್ ಬೇಕಾಗುತ್ತೆ. ಸೊ ಸ್ಟಫಿಂಗ್ ಬೇಕು ಅಂತ ಹೇಳಿದರೆ ಫಸ್ಟ್ ಇದಕ್ಕೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು, ಸೊ ಇದು ಬಿಸಿ ಆಗ್ತಾ ಇರಲಿ. ಸೊ ಅಷ್ಟೊತ್ತು ಯಾವಾಗಲೂ ಹೇಳ್ತೀನಿ, ಸುಮ್ಮನೆ ನಿಲ್ಲಬಾರ್ದು, ಕೆಲಸ ಮಾಡ್ತಾನೆ ಇರಬೇಕು ಅಂತ ಹೇಳಿ. ಸೊ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಗಾರ್ಲಿಕ್, ಸೊ ಒಂದು ಕಡೆ ಸೊ ಗಾರ್ಲಿಕ್ ಆಯಿತು. ಅದರ ಜೊತೆಗೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಚಾಪ್ ಮಾಡ್ಕೊಳ್ಳೋಣ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥದ್ದು ಇದು ಅಚಾರಿ ತಿಲಾಪಿಯಾ ಫಿಲೆಟ್ ಅಂಥೇಳಿ. ಸೊ ಅಚಾರಿ ತಿಲಾಪಿಯಾ ಫಿಲೆಟ್, ಇದರಲ್ಲಿ ನಿಮಗೆ ಇದು ಪ್ಲೇನ್ ಹಾಗೇ ನೀವು ಡೈರೆಕ್ಟಾಗಿ ಫ್ರೈ ಕೂಡ ಮಾಡ್ಕೊಳ್ಬೋದು. ಬಟ್ ಸೊ ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮೋಮೋಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲೇ ನೋಡ್ತಾ ಇರುವ ಹಾಗೆ ಪ್ಯಾಕೆಟಲ್ಲಿ ನಿಮಗೆ ಇದು ಮ್ಯಾರಿನೇಟೆಡ್ ಇದು ಬಂದಿದೆ, ಈ ಫಿಶ್ ಇದು. ಸೊ ತುಂಬ ಸಾಫ್ಟ್ ಫಿಶ್ ಇದು, ಬೋನ್ಲೆಸ್ ಫಿಶ್ ಇದು. ಸೊ ಅದರಿಂದಾಗಿ ಇದನ್ನು ನೀವು ಯಾವುದೇ ನೀವು ಖಾಲಿ ಹಾಗೆ ಸ್ಟೀಕ್ ಥರನೂ ಕೂಡ ಮಾಡ್ಕೊಳ್ಬೋದು, ಆರೆಲ್ಸ್ ಇದನ್ನು ನೀವು ಖಾಲಿ ಫ್ರೈ ಥರ ಕೂಡ ಮಾಡಿಕೊಂಡು ಸೇವಿಸ್ಕೊಳ್ಬೋದು. ಅದೇ ರೀತಿ ಸೊ ಇದನ್ನು ಫೈನ್ಲಿ ಚಾಪ್ ಮಾಡಿ ನಾನು ಈ ಮೋಮೋಸ್ಗೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ನಾವೀಗ ಇದಕ್ಕೆ ಎಣ್ಣೆ ಕೂಡ ಬಿಸಿಯಾಗಿದೆ, ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆ ಗ್ರೀನ್ ಚಿಲ್ಲೀಸ್, ಇದು ಆ್ಯಕ್ಚುಲಿ ಅಚಾರಿ ಇರೋದ್ರಿಂದ, ಅಚಾರಿ ಅಂದರೆ ಪಿಕಲ್ಡ್, ಇದು ಆ್ಯಕ್ಚುಲಿ ಪಿಕಲ್ಡ್ ಫಿಶ್ ಇದು. ಹಾಗಾಗಿ ಇದಕ್ಕೆ ಹೆಚ್ಚು ಗ್ರೀನ್ ಚಿಲ್ಲೀಸ್ ಏನು ಬೇಕಾಗಿಲ್ಲ, ಖಾರ ಬೇಕು ಅಂತ ಇಲ್ಲ. ಇದಾಯಿತು. ಇದಕ್ಕಿನ್ನು ಆನಿಯನ್ ಹಾಕ್ಕೊಳ್ಳೋಣ, ಈರುಳ್ಳಿ. ಸೊ ಇದು ಒಂದು ಕಡೆ ಫ್ರೈ ಆಗ್ತಾ ಇರಲಿ, ಅದರ ಜೊತೆಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಥಿನ್ ಇದೆ ಈ ಫಿಶ್. ಆ್ಯಕ್ಚುಲಿ ಇದು ಫುಲ್ಲಿ ಮ್ಯಾರಿನೇಟೆಡ್, ಸೊ ಸಾಫ್ಟ್ ಫಿಶ್. ಸೊ ಹಾಗಾಗಿ ಇಂಥ ಈ ಸ್ಟಫಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಸ್ಟಫ್ ಮಾಡಬೇಕಾದ್ರೆ ಈ ಥರ ಸಾಫ್ಟ್ ಫಿಶ್, ಬೋನ್ಲೆಸ್ ಫಿಶ್ ಇದ್ದರೆ ಉತ್ತಮ. ಸಿ ಎಷ್ಟು ನೀಟಾಗಿ ಮ್ಯಾರಿನೇಟ್ ಆಗಿದೆ ಆ್ಯಂಡ್ ವೆರಿ ಸಾಫ್ಟ್ ಫಿಶ್. ಮುಟ್ವಾಗಲೇ ಗೊತ್ತಾಗ್ತಾ ಇದೆ, ಇಟ್ಸ್ ವೆರಿ ಸಾಫ್ಟ್. ಸೊ ನಾವು ಇದನ್ನು ಯೂಶ್ವಲಿ ನೀವು ಖಾಲಿ ಹಾಗೇ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಬೋದು, ಅನ್ನ ಅಥವಾ ಪೋಸ್ಟ್ಮ್ಯಾನ್ ತೂರ್ ದಾಲ್ ಜೊತೆಗೆ ಇದನ್ನು ಅನ್ನ ಸಾರು ಇದು ಒಂದು ಜೊತೆಗಿದ್ರೂ ಸಾಕು.
ಆಗಲೇ ಹೇಳಿದಾಗೆ ನಾವು ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಫಿಶ್ ಎಷ್ಟು ಸಾಫ್ಟ್ ಆಗಿದೆ ಆ್ಯಂಡ್ ಜ್ಯೂಸಿ ಕೂಡ ಆಗಿದೆ. ಫ್ರೆಶ್ ಫಿಶ್ ತುಂಬ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ, ಯಾಕೆಂತ ಹೇಳಿದರೆ ಸೊ ನೆಕ್ಸ್ಟ್ ಇದು ನಮಗೆ ಫಿಲ್ಲಿಂಗಿಗೆ ತೀರಾ ದೊಡ್ಡ ಪೀಸ್ ಇದ್ದರೆ ಕಷ್ಟ ಆಗುತ್ತೆ. ಒಳ್ಳೆ ಅರೋಮಾ ಈಗಾಗಲೇ ಬರ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಕೆಲಸ ಅರ್ಧಕ್ಕರ್ಧ ಕಮ್ಮಿ ಆಗಿರುತ್ತೆ ನಮಗೆ, ಯಾಕೆಂತ ಹೇಳಿದರೆ ಮ್ಯಾರಿನೇಟೆಡ್. ಖಾಲಿ ಹಾಗೇ ನೀವು ರಾ ಫಿಶ್ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಪ್ರಾನ್ಸಲ್ಲೂ ಕೂಡ ಮಾಡ್ಕೊಳ್ಬೋದು, ಕ್ರ್ಯಾಬಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ಕ್ರ್ಯಾಬ್ ಕ್ಲಾ ಅದು ಕೂಡ ನಿಮಗೆ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ಲಾಬ್ಸ್ಟರ್ ಮೀಟ್ ಇದೆ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್, ಯಾಕೆಂತ ಹೇಳಿದರೆ ಬೇರೆ ಎಲ್ಲ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ಆ್ಯಂಡ್ ಫೈನ್ಲಿ ಚಾಪ್ಡ್ ಜಿಂಜರ್ ಹಾಕೋಣ. ಸೊ ಇಷ್ಟಕ್ಕೆ ಸಾಕು. ಎಸ್, ಇದು ಆಗಲೇ ಹೇಳಿದೆ, ಇದು ತೀರಾ ಸಾಫ್ಟ್ ಫಿಶ್ ಅಂತೇಳಿ, ಹಾಗಾಗಿ ಹೆಚ್ಚು ಟೈಮ್ ಬೇಕಾಗಿಲ್ಲ. ಇದು ಆಲ್ರೆಡಿ ಬೆಂದಿದೆ. ಸೊ ನಮ್ಮ ಸ್ಟಫಿಂಗ್ ರೆಡಿ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಸೊ ಇದು ತಣ್ಣಗಾಗ್ತಾ ಇರಲಿ. ಸೊ ಸ್ಟಫಿಂಗ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಇನ್ನು ಮೋಮೋಸ್ ಅಂತ ಹೇಳಿದರೆ ಮೈದಾದಲ್ಲಿ ಮಾಡ್ತೀವಿ, ಮೈದಾ ಅಂಟಿಂದ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನು ನೀವು ಹಾಗೆ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ. ಸೊ ಏನು ಇದಕ್ಕೆ ಎಕ್ಸ್ಟ್ರಾ ಏನು ಇದಾಗಲ್ಲ, ಏನು ದೇಹಕ್ಕೆ ಉತ್ತಮ ಅಲ್ಲ ಅಂತೇನಿಲ್ಲ. ಎಸ್, ನಾವು ಸ್ವಲ್ಪ ಸಾಲ್ಟ್, ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರಾಯ್ತು. ಸೊ ಮೋಮೋಸ್ ಹಾಗೇ ನೀವು ಸ್ಟೀಮ್ ಮಾಡಿ ಹಾಗೆ ಸೇವಿಸ್ಕೊಳ್ಬೋದು. ಬಟ್ ಮೋಮೋಸ್ ಚಿಲ್ಲಿ ರಿಯಲಿ ಡಿಫ್ರೆಂಟ್ ಟೇಸ್ಟ್, ಅದು ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಒಂದು ಪ್ಲೇಟ್ ಪೂರ್ತಿ ಅದೇ ಇದ್ದರೆ ಸಾಕು, ಫುಲ್ ಹೋಲ್ ಮೀಲ್ ಆಗುತ್ತೆ ಅದು. ಸೊ ಹಾಗಾಗಿ ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್. ಸೊ ಹಾಗಾಗಿ ನನ್ನ ಫೇವ್ರೆಟ್ ಡಿಶ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲಿ ಹೆಚ್ಚಾಗಿ ಚಿಕನ್ನಲ್ಲಿ ಆ್ಯಂಡ್ ವೆಜ್ಜಲ್ಲಿ ಮಾಡ್ಕೊಳ್ಳುವಂಥದ್ದು. ಸೊ ಇದು ಕಲಿಸ್ಕೊಂಡಾಯಿತು. ಸೊ ಇದನ್ನಿನ್ನು ನಾವು ಲಟ್ಟಿಸ್ಕೊಳ್ಳೋಣ. ಸೊ ಸ್ಟೀಮ್ಗೆ ಇಟ್ಕೊಳ್ಬೇಕಾಗತ್ತೆ ಇದನ್ನು, ಹಾಗಾಗಿ ಫಸ್ಟ್ ಸ್ಟೀಮ್ಗೆ ಇಟ್ಕೊಳ್ಳೋಣ. ಯಾಕೆಂತ ಹೇಳಿದರೆ ಆಗಲೇ ಹೇಳಿದೆ, ಇದು ಸ್ಟೀಮ್ ಮಾಡುವಂಥದ್ದು. ಸ್ಟೀಮ್ ಮಾಡಿ ಮತ್ತೆ ನಾನು ನಿಮಗೆ ಚಿಲ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬಿಸಿ ಆಗ್ತಾ ಇರಲಿ. ಈಗ ನಾವಿದನ್ನು ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಈ ಫಿಲ್ಲಿಂಗನ್ನು ನಾವು ತುಂಬಿಸ್ಬೇಕಾಗತ್ತೆ. ಲಟ್ಟಿಸ್ಕೊಂಡ್ರೂ ಆಗುತ್ತೆ, ಇಲ್ದಿದ್ರೆ ನೀವು ಕೈಯಲ್ಲೇ ಹಾಗೆ ತಟ್ಟಿ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡ್ರು ಕೂಡ ಮಾಡ್ಕೊಳ್ಬೋದು. ನೀವು ಇದನ್ನು ಬೇಕಾದರೆ ಮೌಲ್ಡಲ್ಲೂ ಕೂಡ ಹಾಕ್ಕೊಂಡು ಮಾಡ್ಬೋದು, ಈಸಿ ಅನಿಸುತ್ತೆ. ಇಲ್ದಿದ್ರೆ ಕೈಯಲ್ಲೇ ಹಾಗೆ ಮೋದಕ ಮಾಡಿದಾಗೇ ಇದನ್ನು ಕಟ್ಕೊಳ್ಳೋದು. ಸೊ ಹೆಚ್ಚು ಪುಡಿಯನ್ನು ಹಾಕ್ಕೊಳ್ಬೇಕು ಅಂತ ಇಲ್ಲ, ಇಲ್ದಿದ್ರೆ ಹಾಗೆಯೇ ನಿಮಗೆ ಅದು ಪೌಡರ್ ಸಿಕ್ಕಿದಾಗ ಆಗುತ್ತೆ. ಸೊ ಹಾಗಾಗಿ ಲಟ್ಸೋದಕ್ಕೆ ಸ್ವಲ್ಪ ಬೇಕಾದಷ್ಟು. ಸೊ ನಮ್ಮ ಈ ಮೈದಾ ಅಂಟು ರೆಡಿ ಆಗಿದೆ. ಇನ್ನು ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಸೊ ಸ್ಟಫಿಂಗ್ ಮಾಡಿಕೊಂಡು ಇಮಿಡಿಯೇಟ್ ನಾವು ಇದನ್ನು ಬೇಯಿಸ್ಕೊಳ್ಬೋದು.
ಸೊ ಈ ರೀತಿಯಾಗಿ ಮೋಮೋಸ್ ರೆಡಿ ಮಾಡಿಕೊಂಡು ಆ್ಯಕ್ಚುಲಾಗಿ ಮೋಮೋಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಒಂದು ರೀತಿ ಇದೆ. ಸೊ ನಾವು ಮನೆಯಲ್ಲಿ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಇಲ್ಲ ಏನು ಅಂತ ಹೇಳಿದರೆ ಈ ಥರ ಇಡ್ಲಿ ಕುಕ್ಕರಲ್ಲಿ ನಾವು ಮಾಡ್ಕೊಳ್ಬೋದು. ಬಟ್ ನಿಜವಾಗ್ಲೂ ನಾವು ಮೋಮೋಸನ್ನು ಬೇಯಿಸ್ಕೊಳ್ಬೇಕು ಅಂತ ಹೇಳಿದರೆ ಬಿದಿರಿನ ಒಂದು ಬುಟ್ಟಿ ಥರ ಸಿಗುತ್ತೆ, ಅದರಲ್ಲಿ ನಾವು ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಅದರ ಒಂದು ಎಕ್ಸಾಕ್ಟ್ ಟೇಸ್ಟ್ ಆ್ಯಂಡ್ ಅರೋಮಾ ಸಿಗಬೇಕು ಅಂತ ಹೇಳಿದರೆ ಆ ರೀತಿಯಾಗಿ ಮಾಡ್ಕೊಳ್ಬೇಕು. ಎಸ್, ಸೊ ಇನ್ನು ಇದು ಪೂರ್ತಿಯಾಗಿ ಸ್ವಲ್ಪ ಹೊತ್ತು ಬೇಯಬೇಕು. ಸೊ ಸಾಫ್ಟಾಗಿ, ಯಾಕೆಂತ ಹೇಳಿದರೆ ಒಳಗಿನ ಹೂರಣ ಬೆಂದಿದೆ, ಬಟ್ ಔಟರ್ ಲೇಯರ್ ಈ ಮೈದಾ ಮಾತ್ರ ಬೇಯಬೇಕು. ಒಂದು 5-10 ನಿಮಿಷದಲ್ಲಿ ಬೆಂದಾಗಿರುತ್ತೆ. ಸೊ ಅದರ ನಂತರ ನಾವು ಚಿಲ್ಲಿ ಮಾಡೋದನ್ನು ನೋಡ್ಕೊಳ್ಳೋಣ. ಇದು ಬೇಯ್ತಾ ಇರಲಿ, ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಸೊ ಹೊರಗಡೆ ನಾವು ಇದು ಒಂದು ಪ್ಲೇಟ್ ನಾವೇನಾದರೂ ಸೇವಿಸಬೇಕು ಅಂತ ಹೇಳಿದರೆ ಕಮ್ಮಿಯಲ್ಲೂ 250 to 300 ಇದನ್ನು ಚಾರ್ಜ್ ಮಾಡ್ತಾರೆ. ಬಟ್ ಮನೆಯಲ್ಲೇ ಬೇಕಾದಷ್ಟು ನಾವಾಗೇ ಮಾಡ್ಕೊಳ್ಬೋದು. ಹೆಲ್ದಿ ಕೂಡ ಆಗಿರುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ, ಆ್ಯಂಡ್ ಡಿಫ್ರೆಂಟ್ ರೆಸಿಪಿ ಕೂಡ ನಿಮ್ಮದೇ ಓನ್ ಟ್ರೈ ಮಾಡಿದಾಗ ಆಗುತ್ತಲ್ವಾ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಆಗಲೇ ಹೇಳಿದೆ ಮೋಮೋಸ್ ಬೇಯಬೇಕು ಅಂತೇಳಿ. ಮೋಮೋಸ್ ಆಗಲೇ ಬೆಂದಿದೆ, ಸ್ಟೀಮಿಂಗ್ ಹಾಟ್. ಸೊ ಇದು ರೆಡಿ. ಸೊ ನಾವು ನೆಕ್ಸ್ಟ್ ಇನ್ನು ಚಿಲ್ಲಿ ಮಾಡ್ಕೊಳ್ಳೋಣ. ಸೊ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು, ಸೊ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು. ಎಸ್, ಸೊ ಎಣ್ಣೆ ಬಿಸಿ ಆಗೋಷ್ಟು, ಕಡಾಯಿ ಬಿಸಿ ಆಗಬೇಕಷ್ಟೇ. ಸೊ ಎಣ್ಣೆ ಬೇಗ ಬಿಸಿ ಆಗುತ್ತೆ. ಸ್ವಲ್ಪ ಒಂದು 2-3 ಬೆಳ್ಳುಳ್ಳಿಯನ್ನು ಹೆಚ್ಕೊಳ್ಳೋಣ. ಹಾಗೆಯೇ ಶುಂಠಿ, ಮೊದಲು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆಯೇ ಶುಂಠಿಯನ್ನು ಹಾಕೊಳ್ಳೋಣ. ಆಗಲೇ ಹೇಳಿದೆ ಚಿಲ್ಲಿ ಅಂದಾಕ್ಷಣ ಸ್ವಲ್ಪ ಚಿಲ್ಲಿ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಟ್ಸ್ ವೆರಿ ಈಸಿ. ಸೊ ನೀವು ಆಗಲೇ ಹೇಳಿದೆ, ನಾನು ಪ್ರಾನ್ಸಲ್ಲಿ ಮಾಡ್ಕೊಳ್ಬೋದು, ಕ್ರ್ಯಾಬಲ್ಲಿ ಮಾಡ್ಬೋದು, ಲಾಬ್ಸ್ಟರ್ ಇದೆ ಗಾದ್ರೆ ಅವ್ರದ್ದು. ಸೊ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು, ಅಥವಾ ಖಾಲಿ ಹಾಗೆ ರಾ ಫಿಶ್ ಇರೋದನ್ನು ಕೂಡ ಹಾಕ್ಕೊಂಡು ನೀವು ನಿಮ್ಮ ಓನ್ ಮ್ಯಾರಿನೇಷನ್ ಅಂತ ಹೇಳಿದರೆ ಅದಕ್ಕೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್, ಲೈಮ್ ಅಥವಾ ಚಿಲ್ಲಿ ಪೇಸ್ಟ್ ಇದನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಟೇಸ್ಟಿ ಅನಿಸುತ್ತೆ. ನಾನು ಆಲ್ರೆಡಿ ಇವತ್ತು ತಗೊಂಡಿರುವಂಥದ್ದು ತಿಲಾಪಿಯಾ ಫಿಶ್, ಇದು ಫಿಶ್ ಫಿಲ್ಲೆಟ್. ಅದರಲ್ಲಿ ನೀವು ಸ್ಟೀಕ್ಸ್ ಥರ ಅದನ್ನು ಫ್ರೈ ಕೂಡ ಮಾಡಿಕೊಂಡು ಸೇವಿಸ್ಕೊಳ್ಬೋದು. ಹಾಗೆಯೇ ರಾ ಇದ್ದರೆ ಕೂಡ ಅದಕ್ಕೆ ಮ್ಯಾರಿನೇಟ್ ಮಾಡಿ ಮಾಡ್ಕೊಳ್ಬೋದು. ಸೊ ಇದು ಫ್ರೈ ಆಯಿತು. ನೆಕ್ಸ್ಟ್ ಇನ್ನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ತೀನಿ.
ಅದರ ಜೊತೆಗೇನೆ ಚಿಲ್ಲಿ ಸಾಸ್, ಸ್ವಲ್ಪ ಸೋಯಾ, ಸೊ ಆಗಲೇ ಹೇಳಿದೆ ಇದು ಚಿಲ್ಲಿ, ಹಾಗಾಗಿ ಸ್ವಲ್ಪ ಸ್ಪೈಸಿನೇ ಇರುತ್ತೆ. ಸೊ ಚಿಲ್ಲಿ ವಿನೆಗರ್, ಅದರಲ್ಲಿ ಇರುವಂಥ ನೀವು ಚಿಲ್ಲಿಯನ್ನು ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಹೆಚ್ಚು ಒತ್ತು ಇಲ್ಲ. ಸೊ ಹೊರಗಡೆ ನಾವು ಇದು ಒಂದು ಪ್ಲೇಟ್ ನಾವೇನಾದರೂ ಸೇವಿಸಬೇಕು ಅಂತ ಹೇಳಿದರೆ ಕಮ್ಮಿಯಲ್ಲೂ 250 to 300 ಇದನ್ನು ಚಾರ್ಜ್ ಮಾಡ್ತಾರೆ. ಬಟ್ ಮನೆಯಲ್ಲೇ ಬೇಕಾದಷ್ಟು ನಾವಾಗೇ ಮಾಡ್ಕೊಳ್ಬೋದು. ಹೆಲ್ದಿ ಕೂಡ ಆಗಿರುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ, ಆ್ಯಂಡ್ ಡಿಫ್ರೆಂಟ್ ರೆಸಿಪಿ ಕೂಡ ನಿಮ್ಮದೇ ಓನ್ ಟ್ರೈ ಮಾಡಿದಾಗ ಆಗುತ್ತಲ್ವಾ. ಸೊ ವೈ ವೇಸ್ಟ್ ಮನಿ. ಸೊ ಇದಾಗಲೇ ಆಯಿತು. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ, ಇದಕ್ಕೆ ಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ, ಅದು ರಾ ಹಾಗೇ ಇರುತ್ತೆ. ಸೊ ನಾವೀಗ ಇದನ್ನು ಬೇಯಿಸಿರುವಂಥ ಮೊಮೋಸ್ ಇದನ್ನು ಹಾಕ್ಕೊಳ್ಳೋಣ. ಸೊ ಅದು ಆ ಕಡೆ ಫ್ರೈ ಆಗ್ತಾ ಇರಲಿ. ಅದಕ್ಕೆ ಬೇಕಾಗುವಂಥ ಸ್ವಲ್ಪ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು, ಏನೇ ಇರಲಿ, ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್ ಏನೇ ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೊ ನಮ್ಮ ಫಿಶ್ ಮೋಮೋ ಚಿಲ್ಲಿ ರೆಡಿ. ಸೊ ನಾವಿನ್ನು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಆದಂಥ ಫಿಶ್ ಮೋಮೋಸ್ ಚಿಲ್ಲಿ ರೆಡಿಯಾಗಿದೆ. ಟೈಮ್ ಟು ಟೇಸ್ಟ್. ಎಸ್, ಸಿ ದ ಫಿಲ್ಲಿಂಗ್. ಸೊ ಫಿಲ್ಲಿಂಗ್ ಇಲ್ಲಿ ಕಾಣ್ತಾ ಇದೆ. ಸೊ ಎಕ್ಸಾಕ್ಟ್ ಫಿಲ್ಲಿಂಗ್ ಆ್ಯಂಡ್ ಫಿಶ್ ಅದು ಕೂಡ ಕಾಣ್ತಾ ಇದೆ. ಸೊ ಟೇಸ್ಟ್. ಆಗಲೇ ಹೇಳಿದೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಲವ್ ಸ್ಪೈಸಿ ಫುಡ್ ಆ್ಯಂಡ್ ಇಟ್ಸ್ ವೆರಿ ಸ್ಪೈಸಿ. ಅಚಾರಿ ತಿಲಾಪಿಯಾ ಫಿಶ್ ಫಿಲೆಟ್ ಹಾಕ್ಕೊಂಡು ಕೂಡ ಮಾಡಿದ್ದೀವಿ. ಆ್ಯಂಡ್ ಎಷ್ಟು ಸಾಫ್ಟ್ ಇದೆ ಫಿಶ್ ಅಂತ ಹೇಳಿದ್ರೆ, ಸಾಫ್ಟ್, ಫ್ರೆಶ್. ಯೂಶ್ವಲಿ ಫಿಶ್ಶಿಂದ ನಾವೇನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಬೋನ್ ಇದೆ, ಇದೆಲ್ಲ ಟೆನ್ಷನ್. ಬಟ್ ಇದರಲ್ಲಿ ಬೋನ್ ಇಲ್ಲ, ಸಾಫ್ಟ್ ಫಿಶ್, ತುಂಬ ಟೇಸ್ಟಿ ಆಗಿದೆ, ಜ್ಯೂಸಿ ಆಗಿದೆ ಆ್ಯಂಡ್ ವೆರಿ ಫ್ರೆಶ್, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಫಿಶ್ ಮೋಮೋಸ್ ಚಿಲ್ಲಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೆಚ್ಚಿದ ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಗಾದ್ರೆ ತಲಾಪಿಯಾ ಮೀನನ್ನು ಸಣ್ಣಗೆ ಹೆಚ್ಚಿಕೊಂಡು ಹುರಿಯಿರಿ. ಮೀನು ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಶುಂಠಿ ಹಾಕಿ 1-2 ನಿಮಿಷ ಬೇಯಿಸಿ. ಆನಂತರ ಸ್ವಲ್ಪ ಉಪ್ಪು ಹಾಗೂ ಮೈದಾ ಹಿಟ್ಟಿಗೆ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಬಳಿಕ ಚಿಕ್ಕದಾಗಿ ಲಟಿಸಿ ಹೂರಣ ತುಂಬಿ ಮೋದಕದ ರೀತಿ ಕಟ್ಟಿಕೊಂಡು ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಬಳಿಕ ಸಾಸ್ ತಯಾರಿಸಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸನ್ನು ಹುರಿದು ಮೆಣಸಿನ ಪೇಸ್ಟ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ಚಿಲ್ಲಿ ವಿನೆಗರ್, ಸ್ವಲ್ಪ ನೀರನ್ನು ಹಾಕಿ ಕುದಿಸಿ. ಆ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಮೋಮೋಸ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬಾಯಲ್ಲಿ ನೀರೂರಿಸುವ ಫಿಶ್ ಮೋಮೋಸ್ ಚಿಲ್ಲಿ ರೆಡಿ. ಇವತ್ತಿನ ಈ ಸಂಚಿಕೆಯಲ್ಲಿ ಗಾದ್ರೆ ಅವರ ಅಚಾರಿ ತಿಲಾಪಿಯಾ ಫಿಶ್ ಫಿಲೆಟಿಂದ ಮೋಮೋಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟೆ. ಮತ್ತೆ ಮುಂದಿನ ಸಂಚಿಕೆ, ಮತ್ತೆ ಮುಂದಿನ ಶುಕ್ರವಾರ ಇನ್ನೂ ಡಿಫ್ರೆಂಟ್ ರೆಸಿಪಿ ಹೇಳ್ಕೊಡ್ತೀನಿ. ಯಾವುದು ಅಂತ ಕಾಯ್ತಾ ಇರಿ.
ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.